ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವ ಕೊರೋನಾ ಸೋಂಕಿನ ಪ್ರಮಾಣ ನಿಯಂತ್ರಿಸಲು ರಾಜ್ಯ ಬಿಜೆಪಿ ಸರ್ಕಾರದ ವಾರಾಂತ್ಯ ಕರ್ಫ್ಯೂ ಆದೇಶ ವಿರೋಧಿಸಿ ಇಂದು ನಗರದ ಕ್ಲಾಕ್ ಟವರ್ ಬಳಿ ಸಿಪಿಐಎಂ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಪ್ರತಿಭಟನಾ ಪ್ರದರ್ಶನ ನಡೆಸಿದೆ. ಈ ಸಂದರ್ಭ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ, ಸಿಎಂ ಬೊಮ್ಮಾಯಿ ಲಾಕ್ಡೌನ್ ಎಂಬ ಬ್ರಹ್ಮಾಸ್ತ್ರ ಉಪಯೋಗಿಸಿ ಜನರ ನಂಬಿಕೆಯನ್ನ ಹೊಸಿಗೊಳಿಸಿದೆ. ದುಡಿಯುವ ವರ್ಗದ ಜನ ಇವತ್ತು ಸರ್ಕಾರಕ್ಕೆ ಛೀಮಾರಿಯನ್ನ ಹಾಕ್ತಾ ಇದ್ದಾರೆ. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ದುಡಿಯುವವರಿಗೆ ವಾರಕ್ಕೆ ಶನಿವಾರ ಮತ್ತು ಭಾನುವಾರ ರಜೆ ಇದೆ. ಆದರೆ ದುಡಿದು ತಿನ್ನುವ ಕಾರ್ಮಿಕರಿಗೆ ಶನಿವಾರ ವೇತನ ಸಿಗುವ ದಿನ ಬಿಜೆಪಿ ಸರ್ಕಾರಕ್ಕೆ ಜನಸಾಮಾನ್ಯರ ನೋವಿನ ಅರಿವಿಲ್ಲ ಅಂತ ಹರಿಹಾಯ್ದರು. ಈ ಸಂದರ್ಭ ಸಿಪಿಐಎಂನ ದಕ್ಷಿಣ ಜಿಲ್ಲಾ ಸಮಿತಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಾನೂನುಗಳ ಜಾರಿ ಮಾಡಲು ಕೋವಿಡ್ ರೋಗದ ಕಾರಣ ಬೇಕು. ಬಿಜೆಪಿ ಪಕ್ಷದ ಉಸಿರಾಟವನ್ನು ಸರಾಗಗೊಳಿಸಲಿಕ್ಕೆ ಬೇಕಾಗಿ ಜನರ ಉಸಿರಾಟವನ್ನು ಇವತ್ತು ನಿರ್ಬಂಧದ ಮೂಲಕ ನೀವು ನಿಲ್ಲಿಸ್ತಾ ಇದ್ದೀರಿ ಅನ್ನುವಂಥದ್ದು ಬಹಳ ಸ್ಪಷ್ಟ. ಇದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ಬೇರೆ ಬೇರೆ ವಿಭಾಗದ ಜನಸಮೂಹವನ್ನು ಸಂಘಟಿಸಿ ನಿರಂತರವಾದಂತಹ ಹೋರಾಟಕ್ಕೆ ನಾವು ಕರೆಯನ್ನು ಕೊಡ್ತೀವಿ. ನೀವು ಇದನ್ನು ಆದೇಶವನ್ನು ವಾಪಸ್ ಪಡಿಬೇಕು. ಪ್ರತಿಭಟನೆಗಳು ನಮ್ಮ ಹಕ್ಕು, ರಾಜಕೀಯ ಸಮಾವೇಶಗಳು ನಮ್ಮ ಹಕ್ಕು, ಅದೇ ರೀತಿಯಲ್ಲಿ ದುಡಿದು ತಿನ್ನುವಂಥದ್ದು ಜನರ ಹಕ್ಕು. ಅದೇ ರೀತಿಯಲ್ಲಿ ನಿರ್ಬಂಧಗಳನ್ನು ಹಾಕಿದಾಗ ಅವರಿಗೆ ಬದುಕಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡುವುದು ಸರ್ಕಾರದ ಕರ್ತವ್ಯವನ್ನು ಮಾಡದೆ ಜನರ ಮೇಲೆ ನಿರ್ಬಂಧಗಳನ್ನು ಹೇಳಿ ಕಾನೂನಿನ ಮೂಲಕ ಭಯಪಡಿಸುವಂಥ ನಿಮ್ಮ ಇದನ್ನು ನಾವು ತಿರಸ್ಕರಿಸ್ತೀವಿ. ಅದನ್ನು ವಾಪಸ್ ಪಡೀರಿ.